ಸಸ್ಪೆನ್ಸ್ ಇದೆ, ಬಹಳ ಸಸ್ಪೆನ್ಸ್ ಇದೆ. ಇಟ್ಟಿದ್ದಾರೆ. ಯಾವುದೇ ರೀತಿಯ ಒಂದು ಸಣ್ಣ ಅಪಚಾರವನ್ನು ಕೊಡಲಾಗದ ಹಾಗೆ ಒಂದೇ ಒಂದು ಶಬ್ದ ಬೇಡದಿಲ್ಲ. ಅದು ನಮಗೆ ಬಹಳ ಖುಷಿ ಆಯ್ತು ಈ ಫಿಲ್ಮ್ ಅಲ್ಲಿ. ಮತ್ತೆ ಎಲ್ಲ ಆಕ್ಟಿಂಗ್ ಆಕ್ಟಿಂಗ್ ಸೂಪರ್ ಮಾಡಿದ್ದಾರೆ. ಪ್ರತಿ ಬರಿಲ್ಲ ಕಂಪ್ಲೀಟ್ ಎಫರ್ಟ್ ಮಾಡಿದ್ದೀರಿ. ಪ್ರತಿ ಒಂಜಿಲ್ಲ ಕಾಮಿಡಿ ಹಿಡಿದ್ರೆ ಏತ್ ಕಾಮಿಡಿ ಬೋರ್ಡ್ ಆ ಲಿಮಿಟೇಷನ್ ಓಲ್ಲ ಮುಂಚೆ ಚೂರು ಅಮಾಸ ಇಚ್ಚಲ್ಲದೆ ಒಂಜಿ ಒಳ್ಳೆ ಫಿಲ್ಮ್ ಒಂಜಿ ಫ್ಯಾಮಿಲಿ ಮಾತೆಲ್ಲ ಬತ್ತು ಭಾರಿ ಸಂತೋಷ ಚಿತ್ತನ ಒಂಜಿ ವ್ಯವಸ್ಥೆನ ಧರ್ಮದೈವದ ಇಡೀ ಟೀಮ್ ಬಲ್ದಿದೆ. ಇಕ್ಲಿಗೆ ಮಸ್ತ್ ಖುಷಿ ಅವು ನಂಗೆ ಓಲ್ಲ ವಿಚಾರ ಪ್ರತಿ ಒಂಜಿ ಆಕ್ಟಿಂಗ್ ಆತ್ಮ ಸೂಪರ್ ಮಾಡ್ತಾರೆ. ಮತ್ತೆ ಲೆಡ್ಡವಡು ಪ್ರತಿ ಒಂಜಿ ತುಡುವೆ ಎಲ್ಲ ಈ ಒಂದು ಫಿಲ್ಮ್ ತೂತು ನೆಗ್ಲಿ ಸಪೋರ್ಟ್ ಮಾಡ್ಕೊಂಡು ಇಂಚಿನ ಫಿಲ್ಮೇ ಬರೋದು ಅಭಾಸ ಬಂದು ನಂಗೆ ಒಂದು ಫ್ಯಾಮಿಲಿ ಬಂದಿದ್ದು ಎಲ್ಲ ಕೆಲವು ಫಿಲ್ಮ್ನಲ್ಲಿ ಕಷ್ಟ ಆಗ್ತದೆ. ಅವು ಫಿಲ್ಮ್ದ ಪ್ರೊಡ್ಯೂಸರ್ ನಕ್ಲಿ ಒಂದು ಆಲೋಚನೆ ಮಾಡ್ಕೊಳ್ಳೋ ವಿಷಯ ಅಂಚ ಅದು ಇಂಚಿನ ಫಿಲ್ಮ್ಗಳು ತೂದು ಕಲ್ಕೊಂಡು ನಾನು ವಿನಮ್ರ ನೆಕ್ಲಿ ಮಸ್ತ್ ಹೆಮ್ಮೆ ನಮ್ಮೊಂದು ಧರ್ಮದೈವ ಪ್ರತಿಯೊಂದು ಇಲ್ಲಿಲ್ಲಡೆ ಮುಟ್ಟೋಡು ಪ್ರತಿ ಊರುಗಳೆಲ್ಲ ವಿದೇಶಗಳೆಲ್ಲ ಪ್ರತಿಯೊಂದು ಜೋಕ್ಲಿಗೆ ಇಂಚಿನ ಫಿಲ್ಮ್ ತೋಜವು ಆ ಒಂಜಿ ಶಬ್ದದ ಒಂಜಿ ಆಭಾಸ ಇದ್ದ ಒಂದು ಫಿಲ್ಮನ್ನು ಮಲ್ಕರಿದು ಬಂಡ ಗ್ರೇಟ್, ರಿಯಲಿ ಗ್ರೇಟ್. ಕೆ ಶೆಟ್ಟಿ ಧರ್ಮದೈವ ಪಿಕ್ಚರ್ ಭಾರಿ ನಮ್ಮ ಧರ್ಮದೈವದ ತುಳುನಾಡದ ಉದಾಹರಣೆ ಪೂರ ಇಡೀ ಲೋಕಗೆ ಇದು ಧ್ವಜದ ಬರಿ ನಮ್ಮ ತುಳುನಾಡದ ದೈವದ ಇದು ಧ್ವಜದ ಬರಿ ಭಾರಿ ಈ ಪಿಕ್ಚರ್ ಮಾತೆಲ್ಲ ಸಪೋರ್ಟ್ ತುಳುನಾಡು ಭಾಷೆ ಮತ್ತು ಸಂಸ್ಕೃತಿಯನ್ನು ಎಲ್ಲವರು ನೋಡಲೇಬೇಕಾದಂತಹ ಒಂದು ಸಿನಿಮಾ ಧರ್ಮದೈವ. ದೇವರಿಗೆ ಅಪಚಾರ ಆಗದ ರೀತಿಯಲ್ಲಿ ದೈವವನ್ನು ತೋರಿಸದೆ ಕಾರಣಿಕವನ್ನು ತೋರಿಸುತ್ತಾ ಬಹಳ ಒಳ್ಳೆಯ ಚಿತ್ರ. ಬಹುಶಃ ಈ ಚಿತ್ರದ ಮೂಲಕವಾಗಿ ತುಳು ಸಿನಿಮಾ ರಂಗಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದೆ ಅಂತ ಖಂಡಿತ ಹೇಳ್ಬೋದು. ಇದರ ನಿರ್ದೇಶಕರಾಗಲಿ ಇದರ ನಿರ್ಮಾಪಕರಾಗಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರು ನಾವು ಪ್ರೋತ್ಸಾಹಿಸಬೇಕು. ಇನ್ನು ಇಂತಹ ಚಿತ್ರಗಳನ್ನು ಕೊಡುವಂತಹ ವ್ಯವಸ್ಥೆ ಆಗಬೇಕು. ಬಹುಶಃ ತುಳು ರಂಗಭೂಮಿಯಲ್ಲಿ ಅಥವಾ ತುಳು ಸಿನಿಮಾ ರಂಗದಲ್ಲಿ ತುಂಬ ಕೆಲಸಗಳು ಆಗಿವೆ. ಹಾಗಾಗಿ ವಿಭಿನ್ನವಾದಂತಹ ಒಂದು ರೀತಿಯಲ್ಲಿ ಆದಂತಹ ಈ ಚಿತ್ರ ಇಂತಹ ವರಸೆಗಳು ಇನ್ನು ಬರಬೇಕು, ಇಂತಹ ಕಥೆಗಳು ಬರಬೇಕು. ನಮ್ಮ ನಾಡಿನ ಸಂಸ್ಕೃತಿ ಈಗ ವಿಶ್ವದಾದ್ಯಂತ ಬೆಳಗುವ ರೀತಿಯಲ್ಲಿ ಬರಬೇಕು ಅಂತ ಇದ್ದರೆ ಈ ಚಿತ್ರತಂಡವನ್ನು ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕಂತ. ಮತ್ತು ಇಂದಿನ ಕಾಲದಲ್ಲಿ ಯಾವತ್ತೂ ಕೂಡ ದೈವದ ಕೊಡಿಯಡಿಯಲ್ಲಿಯೇ ಗ್ರಾಮೀಣ ಪಂಚಾಯತಿಗೆಗಳಲ್ಲಿ ನಡೀತಾ ಇರೋದು. ಕೋರ್ಟು ಕಚೇರಿಗೆ ನಮ್ಮ ಹಿರಿಯರು ಖಂಡಿತ ಹೋಗ್ತಾ ಇರಲಿಲ್ಲ. ಯಾಕಂದರೆ ಈ ರೀತಿಯಾದಂತಹ ಕಾರಣಿಕದಲ್ಲಿ ಇತ್ತು ಎನ್ನುವುದು ಈಗಿನ ಯುವಜನಾಂಗಕ್ಕೆ ಗೊತ್ತಾಗಬೇಕು. ಆಗ ನಮ್ಮ ಸಂಸ್ಕೃತಿ ಉಳಿತದೆ, ನಮ್ಮ ಕೃಷಿ ಸಂಸ್ಕೃತಿ ಉಳಿತದೆ. ಇಲ್ಲದೆ ಹಳ್ಳಿಯನ್ನೆಲ್ಲ ಹಾಗೆ ಬಿಟ್ಟೆಲ್ಲ ಊರಿಗೆ ಹೋಗುವವರೆಗೆ ಮತ್ತೆ ಹಳ್ಳಿಗೆಯ ಕಡೆಗೆ ಮುಖ ಮಾಡುವ ರೀತಿಯಲ್ಲಿ ಒಂದು ಚಿತ್ರವನ್ನು ಈ ತಂಡ ಕೊಟ್ಟಿದೆ. ಶಬ್ದದ ಫಿಲ್ಮ್ ಇಂಚಪ್ಪ ಮೈದಾನ ತುಂಬ ಅರ್ವನ್ ಫಿಲ್ಮು. ನಮ್ಮ ಧರ್ಮದೈವನ ಹೆಚ್ಚಾಗಿ ನಮ್ಮ ಕಲೆ ಕಾರ್ಮಿಕ ಉಂಟು ನಮ್ಮ ವೈಕಲ ಅಪಚಾರ ಧರ್ಮ ದೈವನೇ ಓಬೆ ಕಾಮಿಡಿನ ಬಾರಿ ಹೆಚ್ಚೆ ಓಬೆ ಬಗ್ಗೆ ಡಬಲ್ ಹೆಚ್ಚಿನ ಪಿಕ್ಚರ್ ನಮ್ಮ ಸಪೋರ್ಟ್ ಮಾಡಿಸಬೇಕು. ಡೈರೆಕ್ಷನ್ ಸೂಪರ್ ಮಾತೆಗಳ ತೂಕ ನಮ್ಮ ತುಳು ಗೆದ್ದಾಗ ನಮ್ಮ ಧರ್ಮದೈವ ಧರ್ಮನಾಡ ಈ ಲೋಕದ
ಚಿತ್ರಮಂದಿರ ಬರ್ತದೆ ಈ ಸಿನಿಮಾಗೆ ಅನುಗ್ರಹಡು ಧರ್ಮದೈವ ಖಂಡಿತವಾದ ಐಕ್ಲ ಯಾನು ಪುತ್ತೂರ್ದ ಆದ ಬಾರಿ ಖುಷಿ ಪಡೆ ಒಂದೊಳ್ಳೆ ಪುತ್ತೂರ್ದ ನಾಡಿನ ಕಂದಿನೇ ಹಾಗಾಗಿ ಒಂದು ಸಿನಿಮಾ ಎಂತ ಮಲ್ಪೆರ ಆಪರೇಷನ್ ಬಾರಿ ಎಲ್ಲ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿದ್ದೇನೆ ಒಂದು ವರ್ಷದ ಈ ಪ್ರಯತ್ನ ಖಂಡಿತವಾದ ಯಶಸ್ವಿ ಆಗ್ತದೆ ಈ ಸಿನಿಮಾ ಖಂಡಿತವಾದ ಮತದಿಕ್ಕಲ್ಲ ಮಾತೆಲ್ಲ ಕೂಡ ನಂಚಿನ ಸಿನಿಮಾ ಫಸ್ಟ್ ಮನಸ್ಸಿನ ಖುಷಿ ಕೊಟ್ಟು ರಟ್ಟು ಗಂಟೆ ಪೂರ್ತಿ ಇಂಚ ಮೂರು ಗಂಟೆ ಗೊತ್ತಾಗ್ತಿಲ್ಲ ದೇವರಿಂದನೇ ಅಂಚೆ ಖಂಡಿತವಾಗಿ ಚಾವಡಿ ಉಡುಪಿ ಸಿನಿಮಾದ ಬಗ್ಗೆ ಕೊಡಗು ಭಾಷೆಯನ್ನು ಸೇರ್ತಾ ಈ ಎರಡು ಭಾಷೆದ ನಿಜವಾದ ಇಂದು ಮತ್ತು ಖುಷಿ ಅರ್ಧ ಗಂಟೆ ಇಂಚ ಒಂದೇ ಗೊತ್ತಾಗ್ತಿದೆ ಅಂಚಾದ ಈ ಸಿನಿಮಾ ಖಂಡಿತವಾದ ತುಳುನಾಡು ಅಂತಂದ್ರೆ ನರವೂರುಲ್ಲ ಈ ಸಿನಿಮಾ ಖಂಡಿತವಾದ ಯಶಸ್ವಿ ಆಗುವುದು ಧರ್ಮದೇವರ ಮಕ್ಕಳನ್ನು ಕಾಪಾಡಲು ಪಡೆದ ಈ ಸಿನಿಮಾಗೆ ಶುಭ ಹಾರೈಸಾಗುವುದು. ಥ್ಯಾಂಕ್ ಯು. ಆಚಾರ ವಿಚಾರ ನಂಬಿಕೆ ಇದರ ಬಗ್ಗೆ ನನ್ನದ ಪೀಳಿಗೆ ಪೂಜಾ ಮಂಚಿನ ಪ್ರಯತ್ನ ಈ ಸಿನಿಮಾದ ಕನ್ನಡದ ಸಮಸ್ತ ಬಂಧು ಎಲ್ಲ ಪ್ರೇಮಿ ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗೆ ಬಂದು ಈ ಧರ್ಮದೈವ ಚಿತ್ರಗಳು ಇವುಗಳು ಎಂದವರು ಪ್ರೋತ್ಸಾಹ ಈ ಮೂಲಕ ವಿನಂತಿ ಮಾಡ್ತಾರೆ. ಎಲ್ಲ